ದಕ್ಷಿಣ ಭಾರತದಲ್ಲೇ ಪ್ರಥಮ ಬಾರಿಗೆ ಅಷ್ಟೋತ್ತರ ಶತ ಶ್ರೀಮದ್ ಭಾಗವತ ಕಥಾಪಾರಾಯಣ ಸಪ್ತಾಹ ಮಹಾಯಾಗ ಮತ್ತು ಗೋನವರಾತ್ರಿ ಉತ್ಸವ ಹಾಗೂ 1108 ನಾರಾಯಣ ಕವಚಯಾಗ ನವೆಂಬರ್ 14ರಿಂದ ನವೆಂಬರ್ 22ರವರೆಗೆ ಉಡುಪಿ ಅದ್ಮಾರು ಮಠದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರ ಗೌರವ ಮಾರ್ಗದರ್ಶನದಲ್ಲಿ ಭಕ್ತಿಭೂಷಣ ದಾಸ ಪ್ರಭುಜಿ ಹಾಗೂ ವೃಂದಾವನದ ಶ್ರೀ ರಮೇಶ ಗೋಸ್ವಾಮಿಯವರ ನೇತೃತ್ವದಲ್ಲಿ ನಡೆಯಲಿದೆ. ಬಂಟ್ವಾಳದ ಪುದುಗ್ರಾಮದ ಗೋವಿನ ತೋಟ ಬ್ರಹ್ಮಗಿರಿಯ ಶ್ರೀ ರಾಧಾಸುರಭಿ ಗೋ ಮಂದಿರದಲ್ಲಿ ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಗೋಸೇವಾ ಗತಿನಿಧಿ ಕರ್ನಾಟಕ ಸಂಯುಕ್ತ ಆಶ್ರಯದಲ್ಲಿ ಲೋಕ ಕಲ್ಯಾಣಾರ್ಥ ಸನಾತನ ಧರ್ಮದ ಉಳಿವಿಗಾಗಿ ಭಕ್ತ ಜನರಲ್ಲಿ ಶ್ರೀಮದ್ ಭಾಗವತ ಮತ್ತು ಗೋವಿನ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಒಂದು ಯಜ್ಞದ ಹೊಗೆಯಿಂದ ಒಂದು ಔಷಧಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಅದು ನಮ್ಮದು ಮೊದಲಿನ ಯಾರಿಗಾದರೂ ರೋಗ ಇದ್ದರೆ ಆ ಯಜ್ಞದ ಮುಂದೆ ಕೂತರೆ ಅವರ ರೋಗಗಳು ನಾಶ ಆಗ್ತದೆ. ಯಾಕೆ ಅಂತ ಕೇಳಿದರೆ ಯಜ್ಞದಲ್ಲಿ ಹಾಕುವಂಥ ಏನು ಸಮಿದೆ ಇದೆ, ಆ ಸಮಿದೆಯಲ್ಲಿ ಆ ಶಕ್ತಿ ಇದೆ. ಉದಾಹರಣೆಗೆ ಅದು ಬೇರೆ ಬೇರೆ ಜಟಾಮಾಸಿ ಇರಲಿ, ಭದ್ರಮುಷ್ಟಿ ಇರಲಿ, ಅಥವಾ ಅದಕ್ಕೆ ಹಾಕುವಂಥ ಗೋಲಿ ಮರದ ಕಡ್ಡಿ ಇರಲಿ, ತುಳಸಿ ಇರಲಿ, ಅಮೃತಬಳ್ಳಿ ಇರಲಿ, ಇಂಥ ಕೆಲವು ಔಷಧಿಯ ಗಿಡಗಳನ್ನು ಅದಕ್ಕೆ ಹಾಕ್ತೇವೆ. ಅದರಿಂದ ಬರುವಂಥ ಹೊಗೆ ಅದರೊಟ್ಟಿಗೆ ತುಪ್ಪ, ಒಂದು ಚಮಚ ತುಪ್ಪದಲ್ಲಿ ವಿದೇಶಿ ಸೈಂಟಿಸ್ಟ್ಗಳು ಹೇಳ್ತಾರೆ 10 ಟನ್ನಿನಷ್ಟು ಆಕ್ಸಿಜನ್ ಕ್ರಿಯೇಟ್ ಆಗ್ತದೆ ಅಂತ. ಆ ತುಪ್ಪ ಎಲ್ಲ ಹಾಕಿದಾಗ, ಅದಕ್ಕೆ ಅವಿಸ್ಸು ಹಾಕಿದಾಗ, ಅದರಲ್ಲಿ ಸಮಿತಿ ಹಾಕಿದಾಗ ಅದರಲ್ಲಿ ಬರುವಂಥ ಹೊಗೆಯಿಂದಲೇ ಅದು ಲಂಗ್ಸಿಗೆ ಹೋಗಿ ಲಂಗ್ಸಲ್ಲಿರುವಂಥ ಬ್ಲಡ್ಡನ್ನು ಕ್ಯೂರ್ ಮಾಡಿ ಡೈರೆಕ್ಟ್ ಬ್ಲಡ್ಗೆ ಎಂಟರ್ ಆಗುವಂಥ ಶಕ್ತಿ ಅದರಲ್ಲಿದೆ. ನಾವು ಅದರೊಟ್ಟಿಗೆ ಆ ಯಜ್ಞದ ಹತ್ತಿರ ಕೂತರೆ ಹೊರಗಿನ ಪಾಪ, ಶಾರೀರಿಕ ಪಾಪ ಎಲ್ಲ ಘೃತ ಆ ಹೆಸರಲ್ಲಿ ಇದೆ.